ಉಡುಪಿ ಜಿಲ್ಲಾ ಜನತಾದಳ ಪಕ್ಷದ ಸಂಘಟನಾ ಸಭೆಯು ಉಡುಪಿ ಜಿಲ್ಲಾಧ್ಯಕ್ಷರಾದ ಯೋಗೇಶ್ ವಿ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಉಡುಪಿ ಸ್ವದೇಶಿ ಹೆರಿಟೇಜ್ನಲ್ಲಿ ನಡೆಯಿತು. ಸಭೆಯಲ್ಲಿ ಪಕ್ಷ ಸಂಘಟನೆ, ಪಕ್ಷ ಬಲವರ್ಧನೆ ಮತ್ತು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ವಿಡಿಯೋ ಕರೆ ಮೂಲಕ ಮಾತನಾಡಿ, ಕೋವಿಡ್ ಸಮಯದಲ್ಲೂ ಸಂಘಟನೆಗೆ ಆಗಮಿಸಿದ ಕಾರ್ಯಕರ್ತರಿಗೆ ಅಭಿನಂದನೆಯನ್ನ ಸಲ್ಲಿಸಿ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನ ಕೋರಿದ್ರು. ರಾಜ್ಯದ ಜನತಾದಳದ ಉಪಾಧ್ಯಕ್ಷರಾದ ಸುಧಾಕರ್ ಶೆಟ್ಟಿಯವರು ಮಾತನಾಡಿ, ತಮ್ಮ ತಮ್ಮ ಭಾಗಗಳಲ್ಲಿ 25 ಮಂದಿ ಕಾರ್ಯಕರ್ತರನ್ನಾದರೂ ಮಾಡಿದಾಗ ಮಾತ್ರ ಸಂಘಟನೆ ಮತ್ತಷ್ಟು ಬಲಗೊಳಿಸಲು ಸಾಧ್ಯ. ಮುಂದಿನ ಚುನಾವಣೆಗೆ ಯೋಗ್ಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ರೆ ಚುನಾವಣೆ ತಯಾರಿಗೆ ಸಹಾಯವಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ರಾಜ್ಯ ಉಪಾಧ್ಯಕ್ಷ ಯೋಗೇಶ್ ಶೆಟ್ಟಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಚಿಕ್ಕಮಗಳೂರು ಮತ್ತು ಉಡುಪಿ ಜಿಲ್ಲೆಯ ಉಸ್ತುವಾರಿಕೆಯನ್ನ ಸುಧಾಕರ್ ಶೆಟ್ಟಿಯವರಿಗೆ ನೀಡಿದ್ದರಿಂದ ಪಕ್ಷ ಸಂಘಟನೆ ಮತ್ತು ಪಕ್ಷ ಬಲವರ್ಧನೆಗೆ ಸಹಕಾರಿಯಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ಅವರ ಉತ್ಸಾಹ ರಾಜಕಾರಣ ನಮಗೆಲ್ಲ ಸ್ಫೂರ್ತಿ ಎಂದರು. ಸಂಘಟನೆಯ ಸಭೆಯಲ್ಲಿ ಸದಸ್ಯತ್ವವನ್ನ ನೀಡಿ ಹಲವು ಮುಖಂಡರನ್ನ ಆಯ್ಕೆ ಮಾಡಿ ಜವಾಬ್ದಾರಿಯನ್ನ ನೀಡಲಾಯಿತು. ಈ ಸಭೆಯಲ್ಲಿ ವಾಸುದೇವರಾವ್, ಉಡುಪಿ ಜಿಲ್ಲಾ ಅಲ್ಪಸಂಖ್ಯಾತ ಅಧ್ಯಕ್ಷ ಮನ್ಸೂರ್ ಇಬ್ರಾಹಿಂ ಮರವಂತೆ, ಕುಂದಾಪುರ ಕಾರ್ಯಾಧ್ಯಕ್ಷ ಹುಸೇನ್ ಹೈಕಾಡಿ, ಮಂಜಯ್ಯ ಶೆಟ್ಟಿ ಸಪ್ಲಾಡಿ, ಕಿಶೋರ್ ಕುಮಾರ್, ಜಯರಾಮಾಚಾರ್ಯ ಉಡುಪಿ, ಕಾಪು ಬ್ಲಾಕ್ ಅಧ್ಯಕ್ಷರಾದ ಇಕ್ಬಾಲ್ ಅತ್ರಾಡಿ ಹಾಗೂ ಉದಯ್ ಹೆಗಡೆ ಉಪಸ್ಥಿತರಿದ್ದರು. ಆಯ್ತು, ಖಂಡಿತ ನಮ್ಮ ಪ್ರಯತ್ನ ಮಾಡ್ತೇವೆ. ಸುಮಾರು 8 ರಿಂದ 10 12 ಅಡಿವರೆಗೆ ಬರುತ್ತೆ. ನಾವಾಗ ಯೋಚನೆ ಮಾಡಿ ಬೂತ್ ಮಟ್ಟಕ್ಕೆ ಅಂತಾರೋ ನೀವು ಮನೆಯಲ್ಲಿ JDS ಮಾಡಬೇಕು. ಮನೆ ಅಂಗಣದಲ್ಲಿ JDS ಏನಂದ್ರೆ ಒಂದೊಂದು ಗ್ರಾಮ. ರವಿರಾಜ್, ವಿ4 ನ್ಯೂಸ್, ಬೈಂದೂರು.